ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಮಿಥುನ್ ಜೈನಿಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಳುನಾಡು ಎಂದಕ್ಷಣ ನಮಗೆ ಥಟ್ಟ ನೆನಪಾಗುವುದು ದೈವಾರಾಧನೆ, ಕಂಬಳ, ಕೋಳಿ ಅಂಕ, ನಾಗಾರಾಧನೆ ಮುಂತಾದ ಪರಂಪರೆಗಳು. ಪ್ರಕೃತಿ ಸೊಬಗಿನಿಂದ ಕೂಡಿರುವಂತಹ ಈ ತುಳುನಾಡು ತನ್ನದೇ ಆದ ವಿಶೇಷ ಪರಂಪರೆಯನ್ನು ಇಡೀ ವಿಶ್ವಕ್ಕೆ ಪಸರಿಸಿದೆ. ಹಿರಿಯರು ನಡೆಸಿಕೊಂಡು ಬಂದಂತಹ ಈ ಸಂಸ್ಕೃತಿಯನ್ನು ತುಳುನಾಡ ಜನತೆ ಇಂದಿಗೂ ಜೀವಂತವಾಗಿರಿಸಿದ್ದಾರೆ. ದಕ್ಷಿಣ ಭಾರತದಲ್ಲಿ ನಾಗಾರಾಧನೆಯನ್ನು ವಿಶೇಷವಾಗಿ ನಡೆಸಿಕೊಂಡು ಬಂದಿರುವಂತಹ ತುಳುವರು ತಮ್ಮ ಶ್ರೀಮಂತ ಸಂಸ್ಕೃತಿಯಿಂದ ಇಡೀ ವಿಶ್ವದ ಗಮನ ಸೆಳೆದಿದ್ದಾರೆ. ಪಶ್ಚಿಮ ಘಟ್ಟದಿಂದ ಕರಾವಳಿ ಪ್ರದೇಶದ ದಟ್ಟಾರಣ್ಯ ಪ್ರದೇಶವನ್ನು ನಾಗಾರಾಧನೆಯ ಮೂಲ ಜಾಗ ಎಂದು ಹೇಳಲಾಗುತ್ತದೆ. ಹೌದು ವೀಕ್ಷಕರೇ, ಸುಮಾರು 400 ವರ್ಷಗಳು ಇತಿಹಾಸ ಹೊಂದಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಬಜತ್ತೂರು ಗ್ರಾಮದ ಒಳಾಲು ಎಂಬಲ್ಲಿ ಮಜಾಲ್ದ ಮಾಣಿಕ್ಯ ನಾಗ ಸಾನ್ನಿಧ್ಯ ಎಂಜಿರಡಕದಲ್ಲಿ ನಾವಿದ್ದೇವೆ. ಬನ್ನಿ, ಈ ಕ್ಷೇತ್ರದ ಇತಿಹಾಸ ಏನು, ಈ ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ಜೀರ್ಣೋದ್ಧಾರ ಕೆಲಸ ನಡೆಯುತ್ತಿದೆ ಎಂದು ತಿಳಿದುಕೊಂಡು ಬರೋಣ. ನಮ್ಮೊಂದಿಗೆ ಇವಾಗ ಮಜಾಲ್ದ ಮಾಣಿಕ್ಯ ನಾಗಾರಾಧನಾ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದಂತಹ ತಿಮ್ಮಪ್ಪ ಗೌಡ ಪಟ್ಟೆ ಇವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತಿಸುವುದು. ಈ ನಾಗ ಸಾನ್ನಿಧ್ಯದ ಜೀರ್ಣೋದ್ಧಾರದ ಆಲೋಚನೆ ಹೇಗೆ ಬಂತು, ಯಾವ ಕಾರಣಕ್ಕಾಗಿ ಬಂತು? ಅಂದರೆ ನಾವು ಒಂದು 10-20 ವರ್ಷ ಮೊದಲೇ ಇದನ್ನು ಜೀರ್ಣೋದ್ಧಾರ ಮಾಡುವ ಒಂದು ಯೋಚನೆ ಮಾಡಿ ನಮ್ಮ ಕುಟುಂಬದಲ್ಲಿ ಮತ್ತು ನೆರೆಕರೆಯಲ್ಲಿ ಎಲ್ಲರಿಗೂ ಇದರ ದೋಷ ಕಂಡ ಕಾರಣ ನಾವು ಅದನ್ನು 20 ವರ್ಷ ಮೊದಲು ಇದನ್ನು ಒಂದು ಸಾರಿ ಕೇಳಿದ್ವಿ. ಆವಾಗ ಅವರು ಅದಕ್ಕೆ ತುಂಬ ಒಂದು RTCಯಲ್ಲಿ 70 ಸೆನ್ಸ್ ಜಾಗ ಉಂಟು, 70 ಸೆನ್ಸನ್ನು ತಗೊಳ್ಳುವುದಾದರೆ ಮಾತ್ರ ಕೊಡ್ತೇವೆ, ಇಲ್ಲದ್ರೆ ಕೊಡೋದಿಲ್ಲ. ನಾವು ಸೆನ್ಸಿಗೆ 1 ಲಕ್ಷ ಕೊಡಬೇಕಂದ್ರು ಆವಾಗ ನಮ್ಮಲ್ಲಿ ಅಷ್ಟು ಅನುಕೂಲ ಇಲ್ಲದ ಕಾರಣ ನಾವು ಅದನ್ನು ಅಲ್ಲಿಗೆ ಬಿಟ್ಟುಬಿಟ್ಟು ತದನಂತರ ಮತ್ತೊಂದು ಸಾರಿ ನಾವು ನಮ್ಮ ಹತ್ತಿರದ ಜೈನರನ್ನು ಸೇರಿಸಿ ಮತ್ತೊಂದು ಸಾರಿ ಮೀಟಿಂಗ್ ಮಾಡಿದಾಗ ಆವಾಗ ಕೂಡ ನಮಗೆ ಪ್ರತಿಫಲ ಸಿಗಲಿಲ್ಲ, ಅವರು ಕೊಡಲಿಲ್ಲ. ಹೋಗಿ ಎಲ್ಲರನ್ನು ಒಂದು ಕರೆದು ಅಭಿಪ್ರಾಯ ಕೇಳಿದಾಗ ಆಯಿತು, ನಾವು ಮಾನಸಿಕವಾಗಿ ಭಾರಿ ಹಿಂಸೆಯನ್ನು ಅನುಭವಿಸ್ತಿದ್ದೇವೆ, ಈಗ ಎಲ್ಲ ಸರಿಯಾಗುವುದಾದರೆ ಮಾಡುವ ಅಂತ ಎಲ್ಲರ ಅಭಿಪ್ರಾಯ ಬಂತು. ಆ ರೀತಿ ಹಾಗೆ ಯೋಚಿಸಿದಾಗ ನಮ್ಮ ಉಮೇಶ್ರವರು ಎಲ್ಲ ಇದು ಮಾಡಿದ್ದು, ಅದಕ್ಕೊಂದು ಪ್ರಶ್ನೆ ಚಿಂತನೆಯನ್ನು ಮಾಡುವ, ಯಾರಾಗ್ಬೋದಂದು ಯೋಚಿಸುವಾಗ ನಮ್ಮ ಪ್ರಧಾನ ಅರ್ಚಕರಲ್ಲಿ ಅವರಿಗೆ ಸಾಧಾರಣ ಎಲ್ಲರ ಪರಿಚಯ ಉಂಟು, ಅವರಲ್ಲಿ ಕೇಳಿ ನೋಡುವ ಅಂದರು. ಹಾಗೆ ಪ್ರಧಾನ ಅರ್ಚಕರು ಕೃಷ್ಣಪ್ರಸಾದರವರನ್ನು ಭೇಟಿ ಮಾಡಿ ಅವರನ್ನು ಕೇಳಿದಾಗ ಅವರು KV ಪೊದ್ವಾಲ್ ಅಂತ ಕಾಸರಗೋಡಿನವರನ್ನು ನಮಗೆ ಗುರುತಿಸಿದರು. ಮತ್ತು ಅವರನ್ನು ಅವರೇ ಕರ್ಕೊಂಡು ಬಂದು ಇಲ್ಲಿ ತಾಂಬೂಲ ಪ್ರಶ್ನೆಯನ್ನು ಇಟ್ವಿ. ತಾಂಬೂಲ ಪ್ರಶ್ನೆ ಇಟ್ಟಾಗ ನೀವು ಇದನ್ನು ಜೀರ್ಣೋದ್ಧಾರ ಮಾಡಿದರೆ ನಿಮ್ಮ ಮಾನಸಿಕ ವೇದನೆ ಎಲ್ಲ ದೂರ ಆಗ್ತದೆ, ಮತ್ತು ಸಂತಾನ ಪ್ರಾಪ್ತಿ ಆಗ್ತದೆ, ಮದುವೆ ಆಗದವರಿಗೆ ಮದುವೆ ಯೋಗ ಬರ್ತದೆ, ಮತ್ತು ಈ ವರ್ತಮಾನ ಕಾಲದಲ್ಲಿದ್ದ ಸಂಕಷ್ಟಗಳೆಲ್ಲ ಪರಿಹಾರ ಆಗಿ ಮುಂದಿನ ಇದಕ್ಕೆ ಭವಿಷ್ಯತ್ ಕಾಲಕ್ಕೆ ಒಳ್ಳೆ ಯೋಗ ಬರುವ ಸೂಚನೆ ಕಾಣ್ತದೆ, ನೀವು ಅದನ್ನು ಮಾಡಿ ಅಂತ. ಕ್ಷೇತ್ರದಲ್ಲಿ ಜೀರ್ಣೋದ್ಧಾರ ಕಾರ್ಯಗಳು ನಡೀತಾ ಇದೆ. ಇದೇ ಬರುವ ಏಪ್ರಿಲ್ 5 ಮತ್ತು 6ರಂದು ಬ್ರಹ್ಮ ಕಲಶ ಕೂಡ ನಡೀಲಿಕ್ಕೆ ಇದೆ. ಹೌದು. ಯಾವ ರೀತಿಯಲ್ಲಿ ಜೀರ್ಣೋದ್ಧಾರ ಕೆಲಸ ನಡೀತಾ ಇದೆ? ಜೀರ್ಣೋದ್ಧಾರ ಕೆಲಸ ಅಂದರೆ ತ್ವರಿತಗತಿಯಲ್ಲಿ ನಡೀತಾ ಇದೆ. ಎಲ್ಲರೂ ಇದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳೆಲ್ಲರೂ ಬಹಳ ಉತ್ಸಾಹದಿಂದ, ಖಾಲಿ ಒಬ್ಬರ ಹತ್ರ ಹೇಳಿದರೆ ಎಲ್ಲರೂ ಒಬ್ರಿಗೊಬ್ರು ಹೇಳಿಕೊಂಡು ಕೆಲಸವನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಎಲ್ಲರ ಜೊತೆಗೂಡಿ ಕೆಲಸ ಒಟ್ಟಿಗೆ ಕೂಡಿ ಯಾವುದೇ ಕೆಲಸವಾದರೂ ನಾನು ಅದ ಮಾಡೋದಿಲ್ಲ ಇದು ಮಾಡೋದಿಲ್ಲ ಅನ್ನೋ ಇದಿಲ್ಲ, ಅನ್ಸೆಟ್ ಇಲ್ಲ. ಹೌದು, ಉತ್ಸಾಹ ಎಲ್ಲರಿಗೂ. ಅಂದರೆ ಇದು ಸಾಧಾರಣ 400 ವರ್ಷ ಹಿಂದಿನ ಇತಿಹಾಸ. ಹೌದು. ಈ ಜೀರ್ಣೋದ್ಧಾರದ ಕಾರ್ಯವನ್ನು ಇಷ್ಟರವರೆಗೆ ನಮ್ಮ ಹಿರಿಯರಿಗೆ ಮಾಡುವ ಯೋಗ ಸಿಗಲಿಲ್ಲ. ಆ ಯೋಗ ನಮಗೆ ಸಿಕ್ಕಿದೆ. ನಮ್ಮ ಯುವಕರೆಲ್ಲ ಈಗ ಯುವ ಜನಾಂಗ, ನನ್ನ ಪೀಳಿಗೆಯ ಜನಾಂಗದಲ್ಲಿ ಇರುವವರೆಲ್ಲೇ ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿ ಎಲ್ಲರನ್ನು ಒಟ್ಟುಗೂಡಿಸಿ ನಾವು ಎಲ್ಲರೂ ಒಟ್ಟು ಸೇರಿ, ನಾನೊಬ್ಬ ತೋರಿಕೆಗೆ ಮಾತ್ರ ಅಧ್ಯಕ್ಷ ಹೊರತು ಜವಾಬ್ದಾರಿ ನನಗೆ ಇದೆ, ಇಲ್ಲ ಅಂತಿಲ್ಲ. ಜವಾಬ್ದಾರಿ ಇದ್ದರೂ ಎಲ್ಲರ ಸಮ್ಮುಖದಲ್ಲಿ ಈ ಕೆಲಸ ನಡೀತಾ ಇದೆ, ಎಲ್ಲರ ಅಭಿಪ್ರಾಯದ ಮುಖಾಂತರ. ಮತ್ತು ಪ್ರಶ್ನೆ ಚಿಂತನೆಯಲ್ಲಿ ಹೇಗೆ ಕಂಡುವಂಥ ಅದೇ ರೀತಿ ನಮಗೆ ಇಷ್ಟರವರೆಗೆ ಮಾಡಿಕೊಂಡು ಬಂದಂಥ ಕೆಲಸದಲ್ಲಿ ಯಾವುದೇ ಅಡೆತಡೆ ಉಂಟಾಗಿಲ್ಲ. ಒಳ್ಳೆ ರೀತಿಯಲ್ಲಿ ಒಂದು ಹುಲ್ಲುಗಡ್ಡಿಗೆ ಎಷ್ಟು ನಮಗೆ ತೊಂದರೆ ಆಗಿಲ್ಲ. ಎಲ್ಲರೂ ಆರೋಗ್ಯದಲ್ಲಿ ಉತ್ತಮ ರೀತಿಯಲ್ಲಿದ್ದೇವೆ. ಕೆಲಸಗಳು ಎಲ್ಲ ಇವತ್ತು ಯೋಚಿಸಿದ ಕೆಲಸ ನಾಳೆ ಆಗಬೇಕಂದ್ರೆ ಸಂಜೆ ಒಳಗೆ ಆಗಿಬಿಡ್ತದೆ.
ಸಂಜೆ ಹೊತ್ತಲ್ಲಿ ಈಗ ಒಂದು ವಾಟ್ಸಪ್ ಹಾಕಿದರೆ ಕೆಲಸ ಉಂಟು ಬನ್ನಿ ಶ್ರಮದಾನ ಮಾಡು ಅಂದರೆ ರಾತ್ರಿ 10 ಗಂಟೆವರೆಗೂ ಕೆಲಸ ಮಾಡಲಿಕ್ಕೆ ರೆಡಿ ಇದ್ದಾರೆ. ಕರೆಂಟಿನ ವ್ಯವಸ್ಥೆಯನ್ನು ಕಾಣಲಿಕ್ಕೆ ಅಲ್ಲಿ ಎದುರು ಮನೆಯವರು ಅವರು ನಮ್ಮವರೇ ಸಂಬಂಧಪಟ್ಟವರು, ಅವರ ಹತ್ರ ಲೈನ್ಮನ್ ಹತ್ರ ಮಾತಾಡಿ ಅದಕ್ಕೂ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಹಾಗೆ ಇಲ್ಲಿ ಮಜಾಲ್ದ ಮಾಣಿಕ್ಯ ಎಂಬ ಹೆಸರು ಹೇಗೆ ಬಂತು? ಅಂದರೆ ಇಲ್ಲಿ ಇದು ಮಜಲ್ ಅಂತಲೇ ಇಲ್ಲಿಗೆ ಹೆಸರು. ಈ ಜಾಗಕ್ಕೆ ಹೆಸರು ಮಜಲ್ ಅಂತ, ಅದು ಮೊದಲಿನಲ್ಲೇ ಮಜಲ್ ಅಂತ. ಇಲ್ಲಿ ನಾಗ ಸಾನ್ನಿಧ್ಯ ಇರುವುದರಿಂದ ಆ ನಾಗನಿಗೆ ನಾವು ಮಾಣಿಕ್ಯ ಎಂದು ಹೆಸರನ್ನು ಗುರುತಿಸಿ ಮಜಲ್ದ ಮಾಣಿಕ್ಯ ಅಂತ ಹೆಸರು ಇಟ್ವಿ. ಈಗ ಮಜಾಲ್ದ ಮಾಣಿಕ್ಯ ಜೀರ್ಣೋದ್ಧಾರ ಸಮಿತಿಯಲ್ಲಿ ಹೇಗೆ ಇದೆ? ಸಮಿತಿಯಲ್ಲಿ ಯಾರ್ಯಾರು ಇದ್ದಾರೆ? ಸಮಿತಿ ಅಂದರೆ ನಾವು ಬೇರೆ ಬೇರೆ ಸಮಿತಿ ಅಂತ ಮಾಡಿಲ್ಲ, ನಾವು ಎಲ್ಲರೂ ಒಟ್ಟು ಸೇರಿ ಒಂದು 4-5 ಒಂದು ನೀರಿಗೆ, ಮತ್ತೊಂದು ಆಹಾರ, ಮತ್ತೊಂದು ವೈದಿಕಕ್ಕೆ, ಹೀಗೆ ಮತ್ತೆ ವೇದಿಕೆಗೆ, ಹೀಗೆ ಇಬ್ಬರಿಬ್ಬರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಅವರು ಪ್ರತಿಯೊಬ್ಬರು ಅದರಲ್ಲಿ ಪಾಲ್ಗೊಳ್ಬೇಕು. ನಾನು ಆ ನೀರಿನ ಸಮಿತಿಯಲ್ಲಿದ್ದೇನೆ, ನಾನು ಜೀರ್ಣೋದ್ಧಾರ ಸಮಿತಿಯಲ್ಲಿದ್ದೇನೆ, ಅದಕ್ಕೆ ಬರೋದಿಲ್ಲ ಅಂತ ಹೇಳಲಿಕ್ಕಿಲ್ಲ. ಎಲ್ಲರೂ ಅಲ್ಲಿ ನೋಡಿ ಕೆಲಸ ಮಾಡಬೇಕು. ಈ ಥರ ಎಲ್ಲರ ಒಪ್ಪಿಗೆ ಆಗ್ಬೋದು, ಯಾರು ಯಾವ ಕೆಲಸಕ್ಕೂ ಹೋಗ್ಬೋದು. ಇಲ್ಲಿ ನಾನು ಜೀರ್ಣೋದ್ಧಾರ ಕಮಿಟಿಯ ನಾನು ಲೀಡರ್ ಅಂತೇಳಿ ಅಲ್ಲಿ ಆಹಾರ ಸಮಿತಿಗೆ ಹೋಗೋದಿರಲಿಕ್ಕಿಲ್ಲ. ಅಲ್ಲಿಗೆ ನಾನು ಹೋಗಿ ನನ್ನ ಅಲ್ಲಿ ನನಗೆ ಕೆಲಸ ಕಂಡ್ರೆ ನನ್ನ ಹತ್ರ ಹೇಳಿದರೆ ನಾನು ಕೂಡ ಮಾಡ್ತೇನೆ. ಹಾಗೆ ಈ ಕ್ಷೇತ್ರದಲ್ಲಿ ಅದೇ ಏಪ್ರಿಲ್ 5 ಮತ್ತು 6 ಬ್ರಹ್ಮಕಲಶ ನಡೀಲಿಕ್ಕಿದೆ. ಯಾವ ರೀತಿಯಲ್ಲಿ ತಯಾರಿ ನಡೀತಿದೆ? ಯಾವ ರೀತಿಯ ಕಾರ್ಯಕ್ರಮಗಳೆಲ್ಲ ಜರುಗಲಿಕ್ಕಿದೆ? ಅದರಲ್ಲಿ ಅಂದರೆ ನಾವು ವೈದಿಕ ಕಾರ್ಯಕ್ರಮಕ್ಕೆ ಬ್ರಾಹ್ಮಣರು ನಮಗೆ ಎಲ್ಲ ಇದು ಪಟ್ಟಿ ಕೊಡ್ತಾರೆ, ಅದಕ್ಕೆ ಇಬ್ಬರನ್ನು ಬಿಟ್ಟಿದ್ದೇವೆ ನಾವು ವ್ಯವಸ್ಥೆ ಎಲ್ಲ ರೆಡಿ ಮಾಡಲಿಕ್ಕೆ. ಮತ್ತು ಆಹಾರ ಸಮಿತಿಗೆ ಇಬ್ಬರನ್ನು ಬಿಟ್ಟಿದ್ದಾರೆ, ಅವರು ಆ ಸಾಮಾನೆಲ್ಲ ರೆಡಿ ಮಾಡಿ ಅವರೊಟ್ಟಿಗೆ ಇರಲಿಕ್ಕೆ ಹೊಡೆಯ ತನಕ. ಮತ್ತು ಮಧ್ಯಾಹ್ನ ನಾಳೆ 5ನೇ ತಾರೀಕಿಗೆ ಸಂಜೆ ಇಲ್ಲಿ 6 ಗಂಟೆಗೆ ಸ್ಟಾರ್ಟ್ ಆಗ್ತದೆ ಪೂಜಾ ಕಾರ್ಯಕ್ರಮ. 10 ಗಂಟೆಯವರೆಗೆ ಇರ್ತದೆ. 10 ಗಂಟೆ ನಂತರ ಊಟ ಮಾಡಿ ಮತ್ತೆ ಹೋಗಿ ಮತ್ತೆ ಮರುದಿವಸ ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಬೆಳಿಗ್ಗೆ 6 ಗಂಟೆಗೆ 10:43ಕ್ಕೆ ಪ್ರತಿಷ್ಠೆ ಆಗ್ತದೆ. ಮಧ್ಯಾಹ್ನ 1 ಗಂಟೆಗೆ ಊಟದ ವ್ಯವಸ್ಥೆ ಮಾಡಿದ್ದೇವೆ. ನಂತರ 4 ಗಂಟೆಗೆ ವಾಪಸ್ ಸತ್ಯನಾರಾಯಣ ಪೂಜೆ, ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ನಡೀಲಿಕ್ಕಿದೆ ಇಲ್ಲಿ. ಅದು ಆದ ಮೇಲೆ ಒಂದು 7 ಗಂಟೆಗೆ ನಾವು ಸಭಾ ಕಾರ್ಯಕ್ರಮ. ಇದಕ್ಕೆ ಕೆಲವರು ದಾನವನ್ನು ಮಾಡಿದ್ದಾರೆ. ದಾನ ಅಂದರೆ ಆರ್ಥಿಕವಾಗಿ ಮತ್ತು ವಸ್ತು ರೂಪದಲ್ಲೆಲ್ಲ ಕೊಟ್ಟಿದ್ದಾರೆ. ಅವರನ್ನೆಲ್ಲ ಕರೆದು ಅವರಿಗೊಂದು ನೆನಪಿನ ಕಾಣಿಕೆ ಕೊಡುವಂಥದ್ದು ಕೆಲಸ ಮಾಡಿದ್ದೇವೆ. ಮತ್ತು ಒಂದು ಎಲ್ಲರ ಅಭಿಪ್ರಾಯದಂತೆ ಇಲ್ಲಿ ಒಂದು ನಾಟಕದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾವು ರೆಡಿಯಾಗಿದ್ದೇವೆ. ಅದಕ್ಕೆ ಡೊನೇಟ್ ಎಲ್ಲ ಮಾಡುವವರು ಬೇರೆಯೇ ಇದ್ದಾರೆ. ಹೌದು, ನಾವು ಅದನ್ನು ಮೊದಲು ಇಂಥವರೇ ಮಾಡ್ತಾರೆ ಅಂತ ಹೇಳಲಿಕ್ಕಿಲ್ಲ, ಒಬ್ಬರಿಗೆ ಇದಾಗ್ತದೆ. ನಾನು ನನ್ನ ಇಷ್ಟು ಕೊಟ್ಟೆ, ಅವರನ್ನು ಇದು ಮಾಡಿದ್ರು ಅಂತ ನಾವು ಭೇದ ಮಾಡಲಿಕ್ಕಿಲ್ಲ. ಸಮಾನ ರೀತಿಯಲ್ಲಿ ನೋಡುವಂಥ ವ್ಯವಸ್ಥೆ ನಾವು ಮೊದಲೇ ನಿರ್ಧಾರ ಆಗಿದೆ. ರಾಜಕೀಯ ವ್ಯಕ್ತಿಗಳನ್ನು ಸ್ವಲ್ಪ ದೂರ ಇಟ್ಟಿದ್ದೇವೆ ಎಲ್ಲ ಇದಕ್ಕೂ. ಬಂದರೆ ಅವರಿಗೆ ಆಗುವ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಕರೆದಿದ್ದೇವೆ, ಒಂದು ವೇದಿಕೆಗೆ ಕರೀಲಿಲ್ಲ ನಾವು. ಹಾಗೆ ಈಗ ಈ ಕೆಲಸ ಮಾಡಲು ಶುರು ಮಾಡಿದ ನಂತರ ಜೀರ್ಣೋದ್ಧಾರ ಕೆಲಸ ಮಾಡಿದ್ರೆ ಈಗ ಊರಿನಲ್ಲಿ ಆರೋಗ್ಯದಲ್ಲಾಗಿರ್ಬೋದು ಹೇಗೆಲ್ಲ ಉತ್ತಮವಾಗಿ ಒಳ್ಳೆ ಮೂಮೆಂಟ್ ಉಂಟು. ಎಲ್ಲರಿಗೂ ಆರೋಗ್ಯದಲ್ಲಿ ಮತ್ತು ವ್ಯವಹಾರದಲ್ಲಿ ಅಡೆತಡೆ ಬಂದಿಲ್ಲ. ನೆನೆಸಿದ ಕಾರ್ಯ ಎಲ್ಲ ಹೋಗುವಾಗ ಎಲ್ಲ ಇಲ್ಲಿ ನೆನೆಸಿ ಇಲ್ಲಿಗೊಂದು ಸಾನ್ನಿಧ್ಯಕ್ಕೆ ಏನಾದರೂ ಒಂದು ಇದು ಮಾಡ್ತೇನೆ ಅಂತ ಹೇಳಿ ಹೋದವರು ಅವರು ವಾಪಸ್ ಬಂದು ಹೇಳಿಬಿಟ್ಟು ನಾನೊಂದು ನೆನೆದು ಹೋಗಿದ್ದೀನಿ, ನನ್ನ ಕೆಲಸ ಆಗಿದೆ ಅಂತ. ಹಾಗೆ ಇದು ನಮಗೆ ಅಂಥ ಮಾತು ಕೇಳುವಾಗ ತುಂಬ ಖುಷಿ ಆಗ್ತದೆ. ಎಷ್ಟು ವರ್ಷಗಳಿಂದ ಈ ಕೆಲಸ ನಡೀತಾ ಇದೆ? ಇಲ್ಲ, ಕಳೆದ ಮಾರ್ಚ್ 11 ತಾರೀಕಿಗೆ ಪ್ರಶ್ನೆ ಆಯಿತು. ಇಲ್ಲಿ ಗದ್ದೆ ಆದ ಕಾರಣ ನೀರಿನ ಸಮಸ್ಯೆ, ಇಲ್ಲಿ ಗದ್ದೆಯಲ್ಲಿ ನೀರು ಇತ್ತು. ಹಾಗೆ ನಮಗೆ ಕೆಲಸ ಮಾಡಲಿಕ್ಕೆ ತೊಂದರೆ ಆಯಿತು. ಹಾಗೆ ನಾವು ಜನವರಿ 26ಕ್ಕೆ ಇಲ್ಲಿ ಅನುಜ್ಞಾ ಕಲಶ ಮಾಡುವಂತೇಳಿ ಒಂದು ತೀರ್ಮಾನಕ್ಕೆ ಬಂದ್ವಿ. ಜನವರಿ 26ರಿಂದ ನಾವು ಎಲ್ಲರೂ ಇದಕ್ಕೆ ಸಂಬಂಧಪಟ್ಟ ಅಂದರೆ ಒಂದು 25-30 ಮನೆಯವರು ವ್ರತವನ್ನು ಪಾಲಿಸಿ ಜನವರಿ 31 ತಾರೀಕಿಗೆ ಇಲ್ಲಿ ಅನುಜ್ಞಾ ಕಲಶ ಮಾಡಿ ಬಾಲಾಲಯದಲ್ಲಿಟ್ಟು ನಂತರ ನಾವು ಸ್ವಲ್ಪನೇ ಕೆಲಸ ಮಾಡಲಿಕ್ಕೆ ಮರುದಿವಸ ಒಂದು 5 ತಾರೀಕಿಗೆ 6 ತಾರೀಕಿನ ಇಟಾಚಿ ಬಂದು ಇದನ್ನೆಲ್ಲ ಫಸ್ಟಿಗೆ ನಾವು ಅದನ್ನು ನಾವೇ ಕೈಯಲ್ಲಿ ತೆಗೆದು ಕಲ್ಲು ಉಂಟಂತ ಹುಡುಕಿ ಸಿಗಲಿಲ್ಲ. ಮತ್ತು ಇಟಾಚಿಯಲ್ಲಿ ಇದು ಆಗಿದ್ದು ನೋಡಿ
ಮತ್ತು ಅದನ್ನು ಸಮತಟ್ಟು ಮಾಡಿ ಅದಕ್ಕೆ ಒಂದು 6-7 ಫೀಟ್ ಮಣ್ಣು ಹಾಕಿ ಮೇಲೆ ಎತ್ತರ ಮಾಡಿ, ಮತ್ತು ಇದೇನು ನಾವು ಇಷ್ಟು ದೊಡ್ಡ ಇದರಲ್ಲಿ ಆಗ್ತದೆ ಅಂತ ನೆನೆಸಿರಲಿಲ್ಲ. ಒಬ್ಬರು ದಾನಿಗಳು ನಮಗೊಂದು 5 ಲಕ್ಷ ಡೊನೇಟ್ ಮಾಡಿದ್ರು. ಆ ದುಡ್ಡು ನೋಡುವಾಗ ನಾವು ಶಿಲೆಗಲ್ಲಲ್ಲಿ ಮಾಡುವ ಅಂತೇಳಿ ಯೋಚನೆ ಬಂದು ಅದಕ್ಕೆ ಇಳಿದ್ವಿ. ಈ ಕ್ಷೇತ್ರದಲ್ಲ ಜೀರ್ಣೋದ್ಧಾರ ಮಾಡುವ ಸಂದರ್ಭದಲ್ಲಿ ಉತ್ಖನನ ಮಾಡಿದ್ದೀರಿ. ಆ ಸಮಯದಲ್ಲಿ ಕಲ್ಲುಗಳು ದೊರೆತಿದೆ, ನಾಗದೇವರ ಕಲ್ಲುಗಳು ದೊರೆತಿದೆ. ಯಾವ ರೀತಿಯದು ಅಥವಾ ಎಷ್ಟು ಸಮಯ, ಎಷ್ಟು ಪುರಾತನವಾಗಿರುವಂಥ ಕಲ್ಲು? ಅದು ಪ್ರಶ್ನೆ ಚಿಂತನೆಯಲ್ಲಿ ಕಂಡ ಪ್ರಕಾರ 400 ವರ್ಷದ ಮೊದಲಿನ ಇತಿಹಾಸ ಇರುವಂಥ ಜಾಗ. ಮೊದಲು ರಾಜವಂಶಸ್ಥರು ಇದನ್ನು ಸ್ಥಾಪಿಸಿದ್ದಾರೆ. ಅದಕ್ಕೆ ಉಂಬಲಿಯಾಗಿ ಅದರ ಚಾಕರಿಯನ್ನು ಕೆಲಸ ಮಾಡುವವರಿಗೆ, ಎಣ್ಣೆ ತೆಗೆಯುವವರಿಗೆ ಗಾಣದ ಕೊಟ್ಟಿಗೆ, ಮತ್ತು ಸೂಟೆ ಹಿಡಿಯುವವರಿಗೆ ಮನುಷ್ಯರ ಗುಟ್ಟ ಅಂತ ಒಂದು ಜಾಗವನ್ನು ಬಿಟ್ಟಿದ್ದಾರೆ. ಮತ್ತು ಮಡಿಕೆ ಮಾಡುವವರಿಗೆ, ಕೊಪ್ಪದವರಿಗೆ ಕೊಪ್ಪ ಅಂತಲೇ ಒಂದು ಜಾಗ ಬಿಟ್ಟಿದ್ದಾರೆ. ಮಡಿವಾಳರಿಗೆ ಅಲ್ಲಿ ಒಂದು ಜಾಗ ಬಿಟ್ಟಿದ್ದಾರೆ. ಮತ್ತು ವೈದಿಕ ಕಾರ್ಯ ಮಾಡುವವರಿಗೆ, ಪೂಜೆ ಮಾಡುವವರಿಗೆ ಪೂಯಿಲ ಅಂತ ಜಾಗ ಬಿಟ್ಟಿದ್ದಾರೆ ಆ ರಾಜರ ಕಾಲದಲ್ಲಿ. ಅಂದರೆ ಒಂದೊಂದು ಕೆಲಸ ಮಾಡುವವರಿಗೆ ಒಂದೊಂದು ರೀತಿಯ ಜಾಗ ಉಂಬಲಿಯಾಗಿ ಬಿಟ್ಟಿರ್ತಾರೆ. ಈಗ ಕಾಲ 400 ವರ್ಷ ಹಿಂದೆ ಮಾಡಿದಂಥದ್ದು. ಈಗ ಬೇರೆ ಬೇರೆ ಜನಾಂಗದವರಲ್ಲಿದ್ದಾರೆ. ಈಗ ಅಂದರೆ ಇವಾಗ ಅದೇ ಜಾಗ ಮಾತ್ರ ಹೆಸರು ಬದಲಾವಣೆ ಆಗಿಲ್ಲ. ಜಾಗದ ಹೆಸರು ಹಾಗೇನೆ ಉಂಟು, ಜನಾಂಗ ಮಾತ್ರ ಬೇರೆ ಬೇರೆ. ಪ್ರಶ್ನೆಯಲ್ಲಿ ಕಂಡ ಪ್ರಕಾರ ಆ ಇದರಲ್ಲಿ ನಾಗಬ್ರಹ್ಮ, ರಕ್ತೇಶ್ವರಿ, ನಂದಿಕೋನ, ಕ್ಷೇತ್ರಫಲ ಅಂತ 5 ಸಾನ್ನಿಧ್ಯ ಉಂಟು. ಆ ಒಂದು ನಾಗ ಬ್ರಹ್ಮನ ಕಲ್ಲಿನಲ್ಲಿ ಮೊದಲು ಹಿಂದುಗಡೆ ಮತ್ತು ಎದುರುಗಡೆ 2 ಕಡೆ ಕೂಡ ಬಿಂಬ ಉಂಟು. ಒಂದೇ ಕಲ್ಲಿನ 2 ಮುಖಗಳು. ಒಂದು ಕಲ್ಲಿಗೆ 2 ಮುಖ. ಒಂದು ಹಿಂದುಗಡೆ ನಾಗನ 5 ಜಡೆ ನಾಗನ ಬಿಂಬ, ಎದುರುಗಡೆ ದೇವಿ ಜ್ಞಾನದಲ್ಲಿ ಕೂತು ಇರುವಂಥ ಇದಕ್ಕೆ ನಾಗನ ಜಡೆಯ ಇದು ರಕ್ಷಣೆ ಮೇಲಿಂದ. ಅಪರೂಪವಾದ ಕಲ್ಲು. ಹೌದು. ಈ ಕ್ಷೇತ್ರ ಮತ್ತು ನಮ್ಮ ಗ್ರಾಮ ದೈವ ಪಡುಪು ಇದರಕ್ಕೆ ಏನಾದರೂ ಸಂಬಂಧ ಇರಬಹುದು? ಸಂಬಂಧ ಇತಿಹಾಸದಲ್ಲಿ ಸಂಬಂಧ ಅಂದರೆ ಆ ರಾಜಮನೆತನದ ಮನೆಯಿಂದ ಇಲ್ಲಿಗೆ ಏನಾದರೂ ಕಷ್ಟ ಕಾಲದಲ್ಲಿ ಹರಕೆ ಏನಾದರೂ ಹೊತ್ತುಕೊಂಡ್ರೆ ಇಲ್ಲಿಗೆ ಅಲ್ಲಿಂದ ಭಂಡಾರ ತೆಗೆದುಕೊಂಡು ಇಲ್ಲಿ ನೇಮ ಎಲ್ಲ ಜಾತ್ರೋತ್ಸವ ನೇಮ ನಡೀತಿತ್ತು, ಹರಕೆಯದ್ದು. ಹಾಗೆ ಇಲ್ಲಿ ನಮ್ಮ ಗ್ರಾಮ ದೈವ ಉಂಟಲ್ಲ, ಅದರ 1ನೇ ಸ್ಥಾನ, ಇಲ್ಲಿಗೆ 2ನೇ ಸ್ಥಾನ ಅಂತ ಪ್ರಶ್ನೆಯಲ್ಲಿ ಚಿಂತನೆಯಲ್ಲಿ ಕಂಡು ಬಂದಿದೆ. ಹಾಗೆ ಇಲ್ಲಿ ಜೀರ್ಣೋದ್ಧಾರದ ನಂತರ, ಬ್ರಹ್ಮಕಲಶ ನಂತರ ಯಾವ ರೀತಿಯಲ್ಲಿ ಪೂಜೆ ಪುನಸ್ಕಾರ ಮುಂದೆ ನಡೆಯ? ನಾವು ಅದಕ್ಕೆ ನಮ್ಮ 2 ಜಾಗ ಕೂಡ ನಾವು ಮುಸ್ಲಿಮರಿಂದ 2 ಇದಕ್ಕೆ ಹಕ್ಕುದಾರರು 2 ಕಡೆಯವರಿದ್ದಾರೆ. 2 ಕಡೆಯವರು ಮುಸ್ಲಿಮ್ಸೇ. ಮಧ್ಯದಲ್ಲಿ 2 ಕಡೆಯವರ ಮಧ್ಯದಲ್ಲಿ ಇದು ನಾಗ ಉಂಟು ಈಗ. ಹಾಗೆ ನಾವು ಅದಕ್ಕೊಂದು ಟ್ರಸ್ಟ್ ಅಂತ ಮಾಡಿದ್ದೇವೆ, 9 ಜನರ ಟ್ರಸ್ಟ್ ಮಾಡಿದ್ದೇವೆ. ಆ ಟ್ರಸ್ಟ್ ಮುಖಾಂತರ ಈ ಒಂದು ನಾವು ನಾಗರ ಪಂಚಮಿಗೆ, ಮತ್ತೊಂದು ನಾವು ಈಗ ಜೀರ್ಣೋದ್ಧಾರ ಇದು ಬ್ರಹ್ಮಕಲಶ ಆದ ದಿವಸಕ್ಕೆ ವಾಶಾಂತಿಕ ಮತ್ತು ನಾಗರ ಪಂಚಮಿಗೆ 2 ದಿವಸ ಇಲ್ಲಿ ಒಂದು ಪೂಜಾ ಕಾರ್ಯಕ್ರಮ ಮಾಡುವ ಅಂದಾಜು ಉಂಟು, ಮಾಡಿಕೊಂಡಿದ್ದೇವೆ. ನಂತರ ಈಗ ಬ್ರಹ್ಮಕಲಶ ನಂತರ ಮುಂದಿನ ಯೋಜನೆಗಳು, ಅದರ ಅಭಿವೃದ್ಧಿಯಲ್ಲಿ ಏನಾದರೂ ಮುಂದಿನ ಯೋಜನೆಗಳು? ನಮಗೆ ಅನುಕೂಲವಾದರೆ ನಾವು ಸ್ವಲ್ಪ ಜಾಗವನ್ನು ಖರೀದಿಸಿ ಒಂದು ಕಟ್ಟಡ ಎಲ್ಲ ನಿರ್ಮಾಣ ಮಾಡಿ ನಮಗೆ ಬೇಕಾದ ಸಾಮಗ್ರಿಗಳನ್ನು ಅದರಲ್ಲಿ ಇಟ್ಟುಕೊಂಡು, ಮತ್ತು ಎದುರುಗಡೆ ಒಂದು ವಾರಕ್ಕೆ ಒಂದು ಸಾರಿ ನಾವು ಈಗ ಭಜನೆಯನ್ನು ಮಾಡ್ತಿದ್ದೇವೆ. ಮನೆಗೆ ಭೇಟಿ ಇಲ್ಲಿ ಮಾಡಲಿಕ್ಕೆ ಜಾಗ ನಮ್ಮ ಹತ್ರ ಜಾಗ ಇಲ್ಲ, ಹಾಗೆ ಮನೆ ಭೇಟಿ ನೀಡಿ ಭಜನೆ ಮಾಡಿದೆವು. ನಮಗೆ ಒಳ್ಳೆಯದು ರೆಸ್ಪಾನ್ಸ್ ಸಿಕ್ಕಿದೆ. ಅಂದರೆ 1,75,000 ಅಂದಾಜು ನಮಗೆ ಭಜನೆಯಲ್ಲಿ ಕಾಣಿಕೆ ರೂಪದಲ್ಲಿ ಕೊಟ್ಟಿದ್ದಾರೆ ಊರಿನವರು. ಇದು ಬೇರೆ ಸಹಾಯಾರ್ಥ ಅಲ್ಲದೆ ಇದು ಭಜನೆ ರೂಪದಲ್ಲಿ ಬಂದದ್ದು ಕಾಣಿಕೆ. ಈಗ ಇನ್ನು ಅದೇ ರೀತಿ ಏನಾದರೂ ಹಣ ಉಳಿತಾಯ ಆದರೆ ಒಂದು ಕಟ್ಟಡ ಎಲ್ಲ ನಿರ್ಮಾಣ ಮಾಡಿ ಇಲ್ಲಿ ಎದುರುಗಡೆ ಭಜನೆ ಒಂದು ವಾರಕ್ಕೆ ಒಂದು ಸಾರಿ ಮಾಡುವಂಥ ಯೋಚನೆ ಉಂಟು ಮನಸ್ಸಿನಲ್ಲಿ. ಬಹಳ ಉತ್ತಮವಾದ ಕೆಲಸಗಳು ನಡೀತಾ ಇದೆ. ಹೌದು, ನಮ್ಮ ಯೋಗ ಅಂತ ಹೇಳಬೇಕು. ಹೌದು. ನಿಮ್ಮ ಅಮೂಲ್ಯವಾದ ಸಮಯ ನಮ್ಮ ಜೊತೆ ಕೊಟ್ಟು ನಮಗೆ ಇತಿಹಾಸ ತಿಳಿಸಿಕೊಟ್ಟಿರುವಂತಕ್ಕೆ ಧನ್ಯವಾದಗಳು ಸರ್. ನಮ್ಮೊಂದಿಗೆ ಇವಾಗ ಮಜಾಲ್ದ ಮಾಣಿಕ್ಯ ನಾಗಾರಾಧನಾ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಉಮೇಶ್ ಓಡ್ರಪ್ಪಲ್ಲಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
ಸರ್, ನಮ್ಮ ಈ ತುಳುನಾಡಿನ ಇಂತಹ ಒಂದು ಪುಣ್ಯಭೂಮಿಯಾದ ನಾಗದೇವರ ಕ್ಷೇತ್ರದಲ್ಲಿದ್ದೇವೆ. ಇದರ ಜೀರ್ಣೋದ್ಧಾರ ಕಾರ್ಯ ಆಗ್ತಾ ಇದೆ ಕೂಡ. ಸೊ ಈ ನಾಗಾರಾಧನಾ ಕ್ಷೇತ್ರದ ಇತಿಹಾಸ ಏನು? ನಮಗೆ ತಿಳಿದ ಮಟ್ಟಿಗೆ ಹೇಳುವಂತಾದರೆ ಸುಮಾರು ಒಂದು 800 ವರ್ಷ ಇತಿಹಾಸ ಹೊಂದಿರುವ ಈ ಕ್ಷೇತ್ರವನ್ನು ಜೈನ ರಾಜವಂಶಸ್ಥರು ಸ್ಥಾಪಿಸಿದರು ಎಂದು ನಮಗೆ ಎಲ್ಲ ಈ ತಾಂಬೂಲ ಪ್ರಶ್ನೆ ಚಿಂತನೆಯಲ್ಲಿ ಕಂಡು ಬಂದ ಪ್ರಕಾರ ನಾವು ಈ ಜೀರ್ಣೋದ್ಧಾರ ಪ್ರಕ್ರಿಯೆಗೆ ಇಳಿದಿದ್ದೇವೆ. ಊರಿನಲ್ಲಿ ಆಗುತ್ತಿರುವಂತಹ ಕಷ್ಟ ನಷ್ಟಗಳು ಮತ್ತು ವಿವಿಧ ಆರೋಗ್ಯ ಸಮಸ್ಯೆಗಳನ್ನು ಇಟ್ಟುಕೊಂಡು ನಾವೊಂದು ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ಈ ವ್ಯವಸ್ಥೆಯನ್ನು ಮಾಡಬೇಕು ಅಂಥೇಳಿ ನಮ್ಮ ಎಲ್ಲ ಹಿರಿಯರ ಆಸೆ ಇತ್ತು. ಆ ಆಸೆಯ ಪ್ರಕಾರ ನಡೀಲಿಕ್ಕೆ ಸ್ವಲ್ಪ ಕಷ್ಟ ಆದ ಕಾರಣ ಈ ಸಮಯ ನಮ್ಮೆಲ್ಲರ ಇದರಲ್ಲಿ ನಮಗೆ ಕೂಡಿ ಬಂದಿದೆ. ಅದು ನಮ್ಮ ಸೌಭಾಗ್ಯ ಅಂತೇಳಿ ಎನಿಸ್ತೇನೆ. ಮತ್ತು ನಮಗೆ ತಾಂಬೂಲ ಪ್ರಶ್ನೆಯಲ್ಲಿ ಕಂಡು ಬಂದ ಪ್ರಕಾರ ಈ ಸಾನ್ನಿಧ್ಯ ಬಾರಿಕೆ ಮನೆತನದವರಿಗೆ ಸೇರಿದ್ದಂತಹ ಜಾಗದಲ್ಲಿ ಇರುವಂಥದ್ದು. ಆವಾಗಲೇ ಅವರು ನಮಗೆ ಒಂದು ಇದು ಕೊಟ್ಟಿದ್ದಾರೆ. ಅಲ್ಲಿ ಎಲ್ಲ ವ್ಯವಸ್ಥೆಗಳು ಬಸದಿ ಒಂದು ಪೂಜೆ ನಿಂತಿತ್ತು, ಅದು ಶುರುವಾಗಿದೆ. ಆಮೇಲೆ ಈಗ ಪ್ರಸ್ತುತ ಈ ಕೆಲಸ ನೀವು ಆಗುವಾಗ ಅದು ತನ್ನಿಂದಾನೇ ಆಗಿಕೊಂಡು ಹೋಗ್ತದೆ ಅಂತ ಹೇಳುವಂಥ ಪ್ರಶ್ನೆ ಚಿಂತೆಯಲ್ಲಿ ಕಂಡು ಬಂದ ಪ್ರಕಾರ ಅವರು ಅಲ್ಲಿಯ ಬಸದಿಯ ಜೀರ್ಣೋದ್ಧಾರಕ್ಕೇನೂ 5 ತಾರೀಕಿಗೆ ಅದರ ಬಾಲಾಲಯ ಪ್ರತಿಷ್ಠೆಯ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದೆ. ಆ ರೀತಿಯಲ್ಲಿ ನೋಡುವಾಗ ಈ ಸಾನ್ನಿಧ್ಯದ ಕಾರಣಿಕವನ್ನು ನಾವು ಒಂದು ಹಂತಕ್ಕೆ ನಾವು ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ಎಲ್ಲ ಊರಿನವರ ಒಂದು ಮಾಣಿಕ್ಯವಾಗಿ ಈ ವ್ಯವಸ್ಥೆ ಕಂಡು ಬರ್ತಾ ಇದೆ ನಮಗೆ. ಹಾಗೆ ಈ ಕ್ಷೇತ್ರ ಮತ್ತು ನಮ್ಮ ಊರಿನ ಪಂಚಲಿಂಗೇಶ್ವರ ಮುದ್ಯ ಕ್ಷೇತ್ರ ಏನಾದರೂ ಸಂಬಂಧ ಇರ್ಬೋದಾ? ಖಂಡಿತ. ನಮಗೆ ಪ್ರಶ್ನೆಯಲ್ಲಿ ಕಂಡು ಬಂದ ಪ್ರಕಾರ ಊರಿನ ದೇವರ ನಮ್ಮ ಪ್ರಧಾನ ದೇವರು ಪಂಚಲಿಂಗೇಶ್ವರ ದೇವರಿದ್ದಾರೆ. ಆ ದೇವರನ್ನು ಬಿಟ್ಟರೆ ನಾಗಬ್ರಹ್ಮನನ್ನೇ ನೀವು ಆರಾಧನೆ ಮಾಡುವಂಥ ವ್ಯವಸ್ಥೆಗಳು ಆಗಬೇಕು. ದೇವರುಗಳು 3 ದೈವಗಳ ನಮ್ಮ ಪಡ್ಪು ದೇವಸ್ಥಾನ ಇದೆ. ಅದರ ನಂತರ ಇಲ್ಲೇ ಒಂದು 2ನೇ ಪ್ರಾತಿನಿಧ್ಯ ಇರುವ ಈ ಕ್ಷೇತ್ರ ಇದು. ಇತಿಹಾಸ ಅಂತ ಹೇಳಿದರೆ ಮೊದಲು ಊರಿಗೆ ಕಷ್ಟ ಬಂದಾಗ ರಾಜವಂಶಸ್ಥರ ಕಾಲದಲ್ಲಿ ಊರಿಗೆ ಕಷ್ಟ ಬಂದಾಗ ನಮ್ಮ ಬಾರಿಕೆ ಮನೆತನದವರು ಅಲ್ಲಿ ಪ್ರಾರ್ಥನೆ ಮಾಡಿ ಇಲ್ಲಿ ಬಂದು ಅಲ್ಲಿಂದ ಭಂಡಾರ ತೆಗೆದುಕೊಂಡು ಬಂದು ಇಲ್ಲಿ ನೇಮೋತ್ಸವಗಳಾದಂಥ ಜಾತ್ರೆ ನೇಮೋತ್ಸವಗಳಾದಂಥ ಇತಿಹಾಸಗಳು ಇದೆ ಎನ್ನುವಂಥದ್ದು ತಾಂಬೂಲ ಪ್ರಶ್ನೆಯಲ್ಲಿ ನಮಗೆ ಕಂಡು ಬಂದಿದೆ. ಈ ಸ್ಥಳದಲ್ಲಿ ಈಗ ಇತಿಹಾಸ ಮೆಲುಕ್ತಾ ಆಗ್ತಾ ಹೋದಾಗ 800 ವರ್ಷಗಳ ಇತಿಹಾಸ ಇದೆ ಹೇಳಿದೆ. ಅಂದರೆ 800 ವರ್ಷಗಳ ಸಮಯದಲ್ಲಿ ಅರಸರು, ಅಂದರೆ ಜೈನ ಅರಸರು ಏನಾದರೂ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಾ? ನಂತರ ಏನಾಯಿತು? 800 ವರ್ಷಗಳ ಹಿಂದೆ ರಾಜವಂಶಸ್ಥರು ಇದನ್ನು ಸ್ಥಾಪಿಸಿದ್ರು ಅಂತ ಹೇಳುವಾಗ ನಾವು ಅದನ್ನ ಬಗ್ಗೆ ಇದು ಮಾಡುವಾಗ ಈ ಜಾಗ ಆ ನಂತರ ಭೂ ಮಸೂದೆ ಕಾಯ್ದೆ ಅಡಿಯಲ್ಲಿ ಒಂದು ಮುಸಲ್ಮಾನ್ ಸಮುದಾಯಕ್ಕೆ ಹೋಯಿತು. ಮುಸಲ್ಮಾನ್ ಸಮುದಾಯಕ್ಕೆ ಹೋಗುವಾಗ ಅವರು ಸ್ವಲ್ಪ ಇದರಲ್ಲಿ ಅವರು ನಮ್ಮ ಹಿಂದೂ ಬಾಂಧವರ ಹತ್ರ ಹೇಳಿ ಅದಕ್ಕೆಲ್ಲ ಕಾರ್ಯಕ್ರಮಗಳ ಎಲ್ಲ ಅದರ ಹಾಲೆರೆಯುವಂಥದ್ದು ಎಲ್ಲ ಸ್ವಲ್ಪ ಚಿಕ್ಕ ಮಟ್ಟಿನಲ್ಲಿ ಮಾಡ್ತಾಯಿದ್ರು. ಮತ್ತು ಏನೋ ಒಂದು ಸಂಬಂಧಗಳ ಕೊರತೆ ಮತ್ತು ಊರಿನಲ್ಲಿ ಆದಂಥ ಸ್ವಲ್ಪ ಬದಲಾವಣೆಗಳಲ್ಲಿ ಅದು ನಿಂತು ಹೋಯಿತು ಅಂತ ಹೇಳ್ತಾರೆ. ನಂತರ ಅದು ನಿಂತು ಹೋದ ನಂತರ ಊರಲ್ಲಿ ತುಂಬ ಕಷ್ಟಗಳು ಎಲ್ಲ ಸಮುದಾಯ, ಇದು ಮುಸಲ್ಮಾನರಾಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಎಲ್ಲ ಸಮುದಾಯದವರಿಗೂ ಇದರ ಒಂದು ದೋಷ ಎಲ್ಲರಿಗೂ ಕಾಣ್ತಾ ಇದ್ದ ಇದರಲ್ಲಿ ನೀವು ಕಾಣ್ಬೋದು. ಈ ಪರಿಸರದ ವ್ಯವಸ್ಥೆಯನ್ನು ಕಾಣ್ಬೋದು. ಇಲ್ಲಿ ಎಲ್ಲ ಅಲ್ಲಿ ಪಾಲು ಬಿದ್ದ ಹಾಗೆ ಇತ್ತು. ಈಗ ನಾವು ಈ ವ್ಯವಸ್ಥೆಯನ್ನು ಮಾಡುವಾಗ ನಮಗೆ ತುಂಬ ಕಷ್ಟಗಳಾಗಿದೆ. ಇಲ್ಲಿ ಇದರಲ್ಲಿ ಒಂದು ತೋಡು ಅಂತ ಹರಿತಾ ಇದೆ, ಅದರ ಪಕ್ಕ ನೀರೆಲ್ಲ ಹರಿದು ಅದೆಲ್ಲ ತುಂಬ ಕಲುಷಿತವಾಗಿತ್ತು. ಅದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ಎಲ್ಲರೂ ಒಂದು ಸಂಕಲ್ಪ ಮಾಡಿ ಈ ಕೆಲಸಕ್ಕೆ ನಾವು ಈಗ ಕೈ ಹಾಕಿದ್ದೇವೆ. ಎಲ್ಲ ಸಮಾಜದಲ್ಲಿ ಇರುವಂಥ ಎಲ್ಲ ಧರ್ಮದ ಮುಖಂಡರನ್ನೆಲ್ಲ ಸಂಪರ್ಕಿಸಿ ನಾವು ಈ ವ್ಯವಸ್ಥೆಗೆ ಇಳಿದಿದ್ದೇವೆ. ಅದು ನಮ್ಮದೊಂದು ನಮ್ಮ ಕಾಲದಲ್ಲಿ ಆಗ್ತಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸರ್, ಇಷ್ಟೆಲ್ಲ ಮಾಹಿತಿಗಳು ನೀಡಿದ್ದೀವಿ, ನಮಗೆ ಖುಷಿಯಾಗಿದೆ. ಇದೇ ಏಪ್ರಿಲ್ 5 ಮತ್ತು 6 ಬ್ರಹ್ಮ ಕಲಶ ನಡೀತಿದೆ. ನಮ್ಮ ಸಹಕಾರ ಎಲ್ಲರಿದೆ, ಇಲ್ಲಿ ವೀಕ್ಷಕರ ಸಹಕಾರನೂ ಇದೆ. ಆದಷ್ಟು ಚೆನ್ನಾಗಿ ಆಗಬೇಕು, ನಮ್ಮ ಸನಾತನ ಧರ್ಮ ಉಳಿಸಬೇಕು, ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಕ್ಷೇತ್ರವನ್ನು, ನಮ್ಮ ಪರಿಸರವನ್ನು, ನಮ್ಮ ಗ್ರಾಮವನ್ನು ಚೆನ್ನಾಗಿಡಬೇಕು ಅನ್ನೋ ಮನಸ್ಸಲ್ಲಿ ನೀವಿದ್ದೀರಾ. ಒಳ್ಳೆಯದಾಗಲಿ ಸರ್, ಧನ್ಯವಾದ. ಇವಾಗ
ಇವಾಗ ಭಜನಾ ಕಾರ್ಯಕ್ರಮವನ್ನು ಈ ಕ್ಷೇತ್ರದ ಭಜನಾ ಕಾರ್ಯಕ್ರಮವನ್ನು ಮುಂದಾಳತ್ವವಾಗಿ ವಹಿಸಿಕೊಂಡು ಹೋಗುತ್ತಿರುವಂತಹ ಲೋಕೇಶ್ ಮತ್ತು ಯಾದವ್ ಅವರಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾರೆ. ಸರ್, ಇಲ್ಲಿನ ಭಜನಾ ಕಾರ್ಯಕ್ರಮಗಳು ಹೇಗೆ ನಡೀತಾ ಇದೆ? ಎಲ್ಲೆಲ್ಲಿ ಅಂದರೆ ಕ್ಷೇತ್ರದಲ್ಲೇ ನಡೆಸ್ತಾ ಇದ್ದೀರಾ, ಬೇರೆ ಕಡೆ ಮನೆಗೆ ಹೋಗಿ ಆ ಥರ ಏನಾದರೂ ಆಗ್ತಾ ಇದೆ? ತುಳುವಲ್ಲಿ ಭಜನೆ ಕಾರ್ಯಕ್ರಮ ಈ ಜಾಗೇಡು ಇನ್ನೊಂಜಿ ಬೇತೆ ಸಮುದಾಯದ ಒಂದು ಜಾಗೆ ಮುಸ್ಲಿಂ ಧರ್ಮದ ಈ ಜಾಗೆನೇ ಎಂಕ್ಲೊಂಜಿ ಈ ನಮ್ಮ ಗ್ರಾಮಗೂ ಸೀಮಿತ ಅದು ಎಂಕ್ಲಿಗೆ ಮಾತ್ರೆಗಳೊಂಜಿ ಈ ಗ್ರಾಮಕ್ಕೆ ಎಡ್ಡೆ ಆವಡು ಅವೇ ದೃಷ್ಟಿಡು ಈ ಜಾಗೆನೇ ಎಂಕ್ಲು ಪರ್ಚೇಸ್ ಮಂತದ್ದು ಮಾತ್ರೆಗಳ ಮೂಲೆ ಒಂಜಿ ಇಲ್ಲಡೆ ಒಂಜಿ ಎಡ್ಡೆಣ್ಣ ಪೂರ ಬರೊಂದು ಮಾತ್ರೆಗಳ ದೋಷ ಬರೊಂದಿತ್ತು ಈ ಊರುಡು ಪ್ರತಿ ಇಲ್ಲಡೆಗಳ ಮಾತ್ರೆ ಇಲ್ಲಡೆ ಪೋಂದಿತ್ತು ಜನ ಪೋಂದಿಪ್ಪಣ ಬರ್ತುಡು ಮಾತ್ರೆಗಳ ಕಷ್ಟ ನಷ್ಟ ಬಾಧೆ ಮಾತ ನೇನ ತೋಜಂದು ಬರ್ತನು ಅಂಚನೆ ಮಾತ ಎಂಕ್ಲು ಪೂರ ಬೈಲ್ದಾಕ್ಲು ಪೂರ ಸೇರ್ದು ಒಂಜಿ ಮೀಟಿಂಗ್ ಮಾಡ್ತದೆ. ಮೀಟಿಂಗ್ ಹಿಡ್ದು ಅಂಚನೆ ನೆಕ್ ಒಂಜಿ ಕೈವಾಡಗ ನಾಂಡು ಅಂಚ ಮಾತೆಲ್ಲ ಒಪ್ಪಿಗೆ ತಂದು ಎಂಕ್ಲು ಲಾಸ್ಟಿಗೆ ಒಂಜಿ ಕೇರಳದ ಪೊದ್ವಾಲ್ ಲೆಪ್ಪಡಾದ ಹಿಡಿಗೆ ತಾಂಬೂಲ ಪ್ರಶ್ನೆ ದಿಂಡು. ತಾಂಬೂಲ ಪ್ರಶ್ನೆ ದಿಂಡಾಟಿಗೆ ಸ್ವಲ್ಪ ಎಂಕ್ಲ ಬೆಲೆಗೆ ಹಾವು ನಾಂಡು ಜಾಗೆ ಹಾಕಲು ಕೊರ್ಪೆಂದಂತಾರೆ ಕೊರಿಯರು ಅವು ಯಾರಂದೆ ಬೊಕೊರಿಯನ ಜಾಗೆಲ್ಲ ಒಂಜಿ ಪಂಟು ಪರ್ಚೇಸುವಂಥದ್ದು ಎಂಗ್ಲದೇ ತಂದು ಆ ಜಾಗೆಡು ಒಂಜಿ ಸಾನ್ನಿಧ್ಯ ಕಟ್ಟಿಯ ಆ ನೆಟ್ಟು ಪೊದ್ವಾಲ್ ಬಂದೇರು ನಿಕ್ಲು ಎಂಚ ಸುರುವನ್ ಪೂಬಾರ್ನಂಡ ನಿಕ್ಲೊಂಜಿ ಎಂಕ್ಲೊಂಜಿ ಮನಸ್ಸುಲೆತ್ತಿನ ಭಜನೆಡು ಸುರುವನ್ ಪೂಬಂದು ಅಂಚನೆ ಬಾರಿ ಕುಸಿತ ವಿಷಯ ಬಂಡ್ಯಾರ ಅಂಚನೆ ಭಜನೆ ಶುರು ಮಾಡ್ಕೊಡ್ನಲ್ಲ ಭಜನೆ ಓಳು ಶುರು ಮಾಡ್ಕೋಬಾರ್ದು. ಭಜನೆ ಶುರು ಮಾಡ್ಕೊಡ್ನಲ್ಲ ನಮ್ಮ ಜಾಗ ಈ ಬನಟ್ಟಿ ಖಂಡದ ಮೂರು ಜಾಗ ಜನ ಅದಕ್ಕೆ ಇಲ್ಲಡೆ ಹೋದು ಮಾತೆರೆಗಳ ತೆರಪವನೆಲ್ಲ ಕಾದು ಆ ಭಜನೆ ಕಾರ್ಯಕ್ರಮ ಶುರುವಂತ. ಆ ಭಜನೆಗೆ ಶುರು ಮಾಡ್ಕೊಂಡಾಗ ಸಾಧಾರಣ ಫಸ್ಟಿಗೆ ಒಂದು 10-50 ಜನ ಭಜನೆಗೆ ಬರಂದಿತ್ತು. ಅಂಚನೆ ಇತ್ತಲೇ ಇದ್ದಲ್ಲ ಕಮ್ಮಿ ಆಗ್ತಿದ್ದು ಪ್ರತಿ ಒಂದು ಇಲ್ಲಡೆ ಹೋದಾಗ 10-50 ಜನ ಬರೋದಿಲ್ಲ ಭಜನೆಗೆ. ಅಂಚ ಭಜನೆ ಈ ನಾಗಬ್ರಹ್ಮದ ದಯಟ್ಟು ಹೊರಳುಡೆ ಈ ಗ್ರಾಮದ ಎಂಟ್ಲಿನಟ್ಟಿಗೆ ಕೈ ಸೇರಿಸೋದು ಮಾತೆಲ್ಲ ಭಜನೆ ಕಾರ್ಯಕ್ರಮ ಹೊರಳುಡೆ ನಡತೊಂದು ಅವನು ಬತ್ತನ ಭಜನೆ ಒಂದು ರಡ್ಡಿ ಇಲ್ಲದ ಬಾಕಿ ಆಗ್ತಾನೆ ಅವನು ಮಲ್ಪರ ಬಾಕಿ ಒಂದು 2 ದಿನ ಇಲ್ಲ ಹೋದು ಮುಗಿತು ಬೇಕು ಇಡೀ ಗ್ರಾಮದ ಪ್ರತಿ ಇಲ್ಲಡೆಗಳ ಹೋದು ಭಜನೆ ಕಾರ್ಯಕ್ರಮ ಮುಗಿತಿಲ್ಲ. ಈ ಕ್ಷೇತ್ರದಿಂದ ಭಜನಾ ಕಾರ್ಯಕ್ರಮಕ್ಕೆ ಮನೆಗೆ ಹೋಗ್ತಾ ಇದ್ದೀರಾ, ಹೇಗೆ ಹೋಗುವ ಬರುವಂಥ ವ್ಯವಸ್ಥೆ ಹೇಗೆ, ಮತ್ತು ಪ್ರತಿ ಮನೆಗೆ ಹೋದಾಗ ಅಲ್ಲಿನ ಮನೆಯವರು ಹೇಗೆ ಸಹಾಯ ಮಾಡ್ತಾ ಇದ್ದಾರೆ? ಎಂಕ್ಲ ಏಪ್ಲ ಶನಿವಾರದಾನಿ ಎಂಕ್ಲ ಬೈದ ಪಡ್ತು ಎಂಕ್ಲ 3 ಜನ ಎಂಕ್ಲ ಕಾಲ್ಡ್ ಪೂರ ಪಾತಿರ ಉಂಟು ಪಂಡ ಎಂಕ್ಲಮೇ ಸ್ವಂತ ಒಂಜಿ ಗಾಡಿ ಇದು ಎಂಕ್ಲ ಪಂಡ ಪೋಣಗ ಒಂಜಿ 10-30-40-50 ಜನ ಪೂರ ಅಂಚೆಪ್ಪ ಎಂಕ್ಲನೇ ಗಾಡಿ ಎಂಕ್ಲನೇ ಒಂಜಿ ಟೈಮಿಂಗ್ ಇದು ಒಂದು 6 ಗಂಟೆಗೆ ಅಂಚ ಬೈದ ಪಡ್ತು. ಆ ಟೈಮ್ಗೆ ಎಂಕ್ಲ ಅಡೆಗೆ ರೀಚ್ ಆದು ಅಲ್ಪ ಎಂಕ್ಲ ಭಜನೆಗೆ ಅಲ್ಪ ಮಲ್ತದು ಅಂಚ ಮಲ್ತದಪ್ಪ. ಪ್ರತಿ ಮನೆಗೆ ಭಜನೆ ಹೋಗ್ತಾ ಇದ್ದೀರಾ, ಈ ಕ್ಷೇತ್ರಕ್ಕೆ ಭಜನೆಯಿಂದ ಯಾವ ರೀತಿಯಲ್ಲಿ ಸಹಾಯ ಆಗಿದೆ? ನಮಗೆ ಭಜನೆಯಿಂದ ಅಂದರೆ ಒಂದು ಅವರ ಹಣ ಸಹಾಯ ಅಂದರೆ ಒಂದು 1,80,000 ಆಗಿದೆ ದೇಣಿಗೆ. ಹಾಗೆ ಅಂದರೆ ಪ್ರತಿ ಮನೆಗೆ ಹೋದಾಗ ಎಲ್ಲರೂ ಕಾಣಿಕೆ ರೂಪದಲ್ಲಿ ಎಲ್ಲರೂ ಸಹಕರಿಸಿದ್ದಾರೆ. ನನಗೆ 1,000, 2,000, 5,000 ಕೊಟ್ಟವರಿದ್ದಾರೆ. ಅವರಿಗೆ ಭಕ್ತಿಯಿಂದ ಎಷ್ಟು ಕೊಡ್ತಾರೆ ಅಷ್ಟು ನಾವು ಸ್ವೀಕರಿಸಿದ್ದೇವೆ. ಅಷ್ಟಿಷ್ಟ ಅಂತ ಹೇಳಿಲ್ಲ. ಆ ಹಣದಲ್ಲಿ ಕ್ಷೇತ್ರಕ್ಕೆ ಅಭಿವೃದ್ಧಿಗಾಗಿ ಬಹಳ ಸಹಾಯ ಆಗಿದೆ, ಅದನ್ನು ಬಳಸಿದ್ದೇವೆ. ವೀಕ್ಷಕರೇ, ನಾವು ಈ ಕ್ಷೇತ್ರದ ಇತಿಹಾಸ, ಇಲ್ಲಿನ ಜೀರ್ಣೋದ್ಧಾರ ಕೆಲಸಗಳು,
ಮತ್ತು ಮುಂದಿನ ಯೋಜನೆಗಳ ಬಗ್ಗೆ ಇಲ್ಲಿನ ಸ್ಥಳೀಯರು ಮತ್ತು ಸಮಿತಿಯವರಿಂದ ತಿಳಿದುಕೊಂಡಿದ್ದೇವೆ. ಪಂಚ ಸಾನ್ನಿಧ್ಯ ಶ್ರೀ ನಾಗದೇವರ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ಏಪ್ರಿಲ್ 5 ಮತ್ತು 6ರಂದು ಜರುಗಲಿದ್ದು ತಾವೆಲ್ಲರೂ ಇದಕ್ಕೆ ಆಗಮಿಸಿ ನಾಗದೇವರ ಕೃಪೆಗೆ ಪಾತ್ರರಾಗಲು ಕೇಳಿಕೊಳ್ಳುತ್ತಿದ್ದೇವೆ. ವೀಕ್ಷಕರೇ, ಇನ್ನು ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದ.